ಇವಳನ್ನು ರಕ್ಷಿತನನ್ನು ಯಾಕೆ ಸೀಕ್ರೆಟ್ ರೂಮಿಗೆ ಕಳಿಸಿದ್ದಾರೆ ಅಂದ್ರೆ, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್. ಇವತ್ತೊಂದು ನನ್ನದೇ ಆದಂತಹ ಒಂದು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ್ದಾರೆ, ರಕ್ಷಿತಾ ಶೆಟ್ಟಿಯ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ. ಮತ್ತೆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಶೆಟ್ಟಿಯನ್ನು ಸೀಕ್ರೆಟ್ ರೂಮ್ಗೆ ಯಾಕೆ ಕಳಿಸಲಾಗಿದೆ, ಏನು ವಿಷಯ, ಇದರ ಬಗ್ಗೆ ಕೂಡ ನಾನು ನಿಮ್ಮಲ್ಲಿ ಇವತ್ತೊಂದು ಹೇಳ್ತಾ ಇದ್ದೇನೆ ವಿಷಯ. ಅದಕ್ಕಿಂತ ಮುಂಚೆ ನಾನು ಎಷ್ಟೋ ಮಂದಿ ಹೊಸ ಸಬ್ಸ್ಕ್ರೈಬರ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಹಾಗೇನೆ ನನ್ನ ಬಗ್ಗೆ ಯಾವುದೇ ಒಂದು ವಿಷಯ ಗೊತ್ತಿರುವುದಿಲ್ಲ, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ಏನು ವಿಷಯ ಎಂತ ಗೊತ್ತಿರುವುದಿಲ್ಲ. ಸೊ ಇವತ್ತು ಮತ್ತೊಂದು ಸಲ ನನ್ನ ಇಂಟ್ರೊಡಕ್ಷನ್ ಎಲ್ಲರಿಗೂ ನಾನು ಕೊಡ್ತಾ ಇದ್ದೇನೆ. ಈ ಮೂಲಕವಾಗಿ LIC ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಪಾರ್ಟ್ ಟೈಮ್. ಹಾಗೇನೆ ನಾನೊಂದು ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ ಆಗಿದ್ದೇನೆ. ಹಾಗೇನೆ ನನ್ನದೇ ಒಂದು ಸ್ವಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ನಾನು ಏನ್ ಕೆಲಸ ಮಾಡ್ತೇನೆ, ಯಾಕೆ ಅಪರೂಪಕ್ಕೊಂದ್ಸಲ ವ್ಲಾಗ್ ಮಾಡ್ತೇನೆ ಅಂತ ಹೇಳಿ. ಬಿಸಿ ಶೆಡ್ಯೂಲ್ ಲೈಫ್ ಆದ್ರಿಂದ ನಂಗೆ ಡೈಲಿ ವ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ಮತ್ತೆ ನಾನು ಜಾಸ್ತಿ ಇವಳಿಗೆ ರಕ್ಷಿತಾ ಶೆಟ್ಟಿಗೆ ತುಂಬಾ ಸಪೋರ್ಟ್ ಆಗಿ ನಾನು ಇದ್ದೇನೆ. ಡೇ 1 ಇಂದ ಅವಳು ಎಂಡ್ ವಿನ್ ಆಗೋ ತನಕ ನಾನು ಅವಳ ಕೈ ಬಿಡುವುದಿಲ್ಲ. ಯಾಕಂದ್ರೆ ನಾಮಕೆ ವಾಸ್ತೆ ನಾನು ಇಲ್ಲ, ಅವಳನ್ನು ಹೇಗೆ ನಾನು ಸಪೋರ್ಟ್ ಆಗಿ ಅವತ್ತಿನಿಂದ ಇವತ್ತಿನವರೆಗೂ ಇನ್ನು ಮುಂದಕ್ಕೂ ಅವಳು ಇನ್ನೊಂದು 2 months ತನಕ ಇರ್ತದೆ. ಯಾಕಂದ್ರೆ ತುಂಬಾ ಕಂಟೆಸ್ಟೆಂಟ್ ಇನ್ನು ಕೂಡ ಇದ್ದಾರೆ. ಇದು ಸ್ವಲ್ಪ ಲಾಂಗ್ ಹೋಗ್ತದೆ, ಯಾಕಂದ್ರೆ ನಾಮಿನೇಷನ್ ಜಾಸ್ತಿ ಆಗ್ತಾ ಇಲ್ಲ ಇದರಲ್ಲಿ. ಹಾಗಾಗಿ ಇದರ ಇನ್ನಷ್ಟು 2 ತಿಂಗಳು ಮತ್ತಷ್ಟು ಪೋಸ್ಟ್ ಪೋನ್ ಆಗ್ತಾ ಹೋಗ್ತದೆ ಅಂತ ನಾನು ಹೇಳುದು. ನನ್ನ ಆಶೆ ಅವಳು ಫಸ್ಟ್ ಆಗ್ಬೇಕು, ರನ್ನರ್ ಅಪ್ ಗಿಲ್ಲಿ ಆಗ್ಬೇಕಂತ ಹೇಳಿ. ಓಕೆ, ಇದ್ರ ಬಗ್ಗೆ ಮತ್ತೆ ಮಾತನಾಡುವ, ಡಿಸ್ಕಸ್ ಮಾಡುವ. ಮೊದಲನೇದಾಗಿ ನನ್ನ ಲೈಫ್ ಅಲ್ಲಿ ಆದಂತಹ ಒಂದು 15 ಡೇಸ್ಗಿಂತ ಮುಂಚೆ ಆದಂತಹ ಒಂದು ಅದ್ಭುತವಾದ ಪವಾಡವನ್ನೇ ನಿಮ್ಮೆಲ್ಲರಿಗೂ ಶೇರ್ ಮಾಡ್ಲಿಕ್ಕೆ ನಂಗೆ ಕೂಡ ತುಂಬಾ ಖುಷಿ ಆಗ್ತಾ ಉಂಟು. ಓಕೆ, ಸೊ ನಿಮ್ಗೆ ನಾನು ಮೊದಲೇ ಹೇಳಿದಾಗೆ ನಾನೊಂದು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ವಿದ್ಯೆ ನಾನು 2019ನೇ ಇಸವಿಯಲ್ಲಿ ಕಲ್ತಿರ್ತೇನೆ. ಹಾಗೇನೆ ನಾನೊಂದು ಟೈಮ್ ಅಲ್ಲಿ 0 ಆಗಿದ್ದವಳು. ನನ್ನದಂದ್ರೆ ಲೈಫ್ ಒಂಥರ ಅಪ್ಸ್ ಅಂಡ್ ಡೌನ್ಸ್. ಒಂದ್ಸಲ ಮೇಲೆ ಹೋಗ್ತೇನೆ, ಒಳ್ಳೊಳ್ಳೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದವಳು ನಾನು. ಹಾಗೇನೆ ಒಂದು ಒಳ್ಳೆ ಒಂದು ಇದ್ರಲ್ಲಿ ನೇಮ್ ಫೇಮ್ ಎಲ್ಲ ಬಂದಿರ್ತದೆ ನಂಗೆ. ಹಾಗೇನೆ ನಾನೊಂದು ಫೈನಾನ್ಷಿಯಲಿ ಕೂಡ ಒಳ್ಳೆ ಗ್ರೋತ್ ಇರ್ತೇನೆ. ಯಾಕಂದ್ರೆ ನಾನು LIC ಏಜೆಂಟ್ ಆಗಿ ಕೂಡ ವರ್ಕ್ ಮಾಡ್ತಿದ್ದೇನೆ, ಆಸ್ ಎ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇರ್ತೇನೆ. ಅದೇ ರೀತಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ನಾನು ಆಸ್ ಎ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡ್ತಾ ಇರ್ತೇನೆ. ಅಲ್ಲಿ ಕೂಡ ನಂಗೆ ಒಳ್ಳೆ ಸ್ಯಾಲ್ರಿ ಎಲ್ಲ ಇರ್ತದೆ. ಓಕೆ, ಸೊ ಅದು ಇದು ಎಲ್ಲ ಸೇರಿ ನಾನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಲೈಫ್ ಲೀಡ್ ಮಾಡ್ತಾ ಹೋಗ್ತಿರುವಾಗ ಒಂದು ಘಟನೆ ನನ್ನ ಲೈಫ್ ಅಲ್ಲಿ ನಡೀತದೆ. ಅದು ಏನಂದ್ರೆ, ನನ್ನ ಗಂಡನಿಗೊಂದು ದೇವಸ್ಥಾನದ ಮರ ಬಿದ್ದು ಕಾಲು ಇಡೀ ಕಟ್ಟಾಗಿ ತುಂಡು ತುಂಡಾಗಿ ಅವರು 1.5 ವರ್ಷ ತನಕ ಮನೆ ಒಳಗಡೆ ಬೀಳುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಆ ಒಂದು ಟೈಮ್ ಅಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಲೈಫ್ ಲೀಡ್ ಮಾಡ್ತಾ ಹೋಗ್ತಿರುವವರು ಸಡನ್ ಆಗಿ ಎಲ್ಲ ಅವರದು ಎಕ್ಸ್ಪೆನ್ಸ್, ಯಾಕಂದ್ರೆ ನಾವು 8,500 ಒಂದು ಬಾಡಿಗೆ ಮನೆಯಲ್ಲಿ ಇರ್ತೇವೆ. ಅದರ ನಂತರ ಮಕ್ಕಳದ್ದು ಎಜುಕೇಶನ್, ಇಂಗ್ಲಿಷ್ ಮೀಡಿಯಂಗೆ ಹಾಕಿದ ನಂತರ ಫೀಸ್ಗೆ ಎಷ್ಟು ಇರ್ತದೆ ಅಂತ ನೀವೇ ಒಂದು ಗೆಸ್ ಮಾಡ್ಕೊಳ್ಳಿ. ಓಕೆ, ಅದು ಎಲ್ಲ ನನ್ನದೇ ತಲೆ ಮೇಲೆ ಬೀಳ್ತದೆ. ಯಾಕಂದ್ರೆ ನನ್ನ ಗಂಡ ದುಡಿತಿದ್ದವರು, ಅವರು ಹಾಸಿಗೆ ಹಿಡಿತಾರೆ, 1.5 ವರ್ಷ ಹಾಸಿಗೆ ಹಿಡಿತಾರೆ. ಅದರ ನಂತರ ನಾನು ಆ ಒಂದು ಜಾಬ್ ಅಲ್ಲಿ ಕೂಡ ಫಾರ್ ಸಮ್ ರೀಸನ್ ಅಲ್ಲಿ ಒಂದು ಕೊಲೀಗ್ಸ್ನವರು ನಾನಂದ್ರೆ ಒಂದು ಅಚೀವ್ ಮಾಡ್ತಾ ಹೋಗ್ತೇನೆ, ತಿಂಗಳಿಗೆ ಇಷ್ಟು ಅಂತ ಹೇಳಿ ಬಿಸ್ನೆಸ್ ಮಾಡ್ತಾ ಇರ್ತೇನೆ, ಒಂದು ಒಳ್ಳೆ ಟಾರ್ಗೆಟ್ ರೀಚ್ ಮಾಡ್ತಾ ಇರ್ತೇನೆ. DM1ಗೆ ನಂಗೆ ಒಂದು ಪ್ರಮೋಷನ್ ಬರ್ಲಿಕ್ಕೆ ಅಂತ ಆಗುವಾಗ ಅಲ್ಲಿ ಒಂದು ಇದ್ದವರೆಲ್ಲ ಕೊಲೀಗ್ಸ್ ಎಲ್ಲ ಏನೆಲ್ಲ ಕಿತಾಪತಿ ಮಾಡಿ, ಒಂಥರ ಬ್ಲಾಕ್ ಮ್ಯಾಜಿಕ್ ಮಾಡಿ, ನಂಗೆ ಒಂಥರ ಮೆಂಟಲಿ ಹ್ಯಾರಾಸ್ಮೆಂಟ್ ಆಗಿ ನಂಗೆ ನಾನೇ ಇಂಥ ಕೆಲಸವೇ ಬೇಡ ಅಂತ ಹೇಳಿ ನಾನು ರಿಸೈನ್ ಮಾಡಿ ಬರ್ತೇನೆ. ಇದು ಮಾಡಿ ಬಂದ ನಂತರ ಈ ಒಂದು ನನ್ನ ಒಂದು ಗಂಡನದೊಂದು ಇನ್ಸಿಡೆಂಟ್ ಕೂಡ ಇಲ್ಲಿ ಆಗಿದೆ. ಓಕೆ, ಅದರ ನಂತರ ನಮ್ಗೆ ಇದು LIC ಕೂಡ ಹಾಗೇನೆ. ನಾವು ಒಂದು ಫೀಲ್ಡ್ಗೆ ಹೋದ ನಂತರ ಒಂದು ಪಾಲಿಸಿ ಹೋಲ್ಡರ್ ಇದು ನಾವು ಮಾಡಿದ್ರೆ ಮಾತ್ರ ತಿಂಗಳಿಗೆ ನಮ್ಗೆ ಕಮಿಷನ್ ಬರೋದು. ನಾವು ಮಾಡಿದಂತಹ ಪಾಲಿಸಿ ಹೋಲ್ಡರ್ಸ್ ಇದು ಅವರದ್ದು ರಿನ್ಯೂವಲ್ ಕಮಿಷನ್ ಬರ್ತಾ ಇರ್ತದೆ ನಮ್ಗೆ. ಅದು ವರ್ಷ ಹೋದಾಗೆ ಕಮ್ಮಿ ಆಗ್ತಾ ಬರೋದು. ನಾವು ಹೊಸ ಬಿಸ್ನೆಸ್ ಮಾಡ್ತಾ ಬರ್ಬೇಕು. ಸೊ ಈ ಕಡೆಯಿಂದ ನಾನು ರಿಸೈನ್ ಮಾಡಿದ್ದು, ಆ ಒಂದು ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದವಳು ರಿಸೈನ್ ಮಾಡಿದ್ದು. ಈ ಕಡೆಯಿಂದ ನಂಗೆ ಹಾಸಿಗೆ ಹಿಡಿದ ನಂತರ ನಂಗೆ ಇವರದು ಗಂಡನದೇ ಚಾಕರಿ ಮಾಡ್ಲಿಕ್ಕೆ ಬೀಳ್ತದೆ. ಅದರ ನಂತರ ನಂಗೆ ಅದರಲ್ಲಿ ಕೂಡ LIC ಅಲ್ಲಿ ಕೂಡ ವರ್ಕ್ ಮಾಡ್ಲಿಕ್ಕೆ ಫೋಕಸ್ ಆಗುದಿಲ್ಲ. ಯಾಕಂದ್ರೆ ನನ್ನ ಗಂಡನ ಚಾಕರಿ ಯಾರು ಮಾಡುದಂತ ಹೇಳಿ ಮಲಗಿದಲ್ಲಿ ಇರ್ತಾರೆ ಅವರು. ಓಕೆ, ಸೊ ಹಾಗಾಗಿ ಆ ಒಂದು ಕಂಡೀಷನ್ ಅಲ್ಲಿ ನನ್ನದೊಂದು 0 ಆಗ್ತದೆ. ನಮ್ಮದು ಊಟಕ್ಕೆ ಕೂಡ ನಮ್ಗೆ ಪರದಾಡುವಂತಹ ಒಂದು ವಿಷಮ ಪರಿಸ್ಥಿತಿ ಬಂದೋಗ್ತದೆ. ಆಗ ಆ ಟೈಮ್ ಅಲ್ಲಿ ನಾನೊಂದು 2019ನೇ ಇಸವಿಯಲ್ಲಿ ನಾನು ಈ ಒಂದು ವಿದ್ಯೆಯನ್ನು ಕಲಿತೆ, ನಾನು ಮ್ಯಾನಿಫೆಸ್ಟೇಷನ್ ಇದು. ಅದರ ನಂತರ ಎಲ್ಲರಿಗೂ ಕೂಡ ನಂಬಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರೆ
ನಾನು ಅಂತ ಒಂದು ಝೀರೋ ಊಟಕ್ಕೆ ಕೂಡ ಪರದಾಡುತ್ತಿದ್ದ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಗೆ ಒಂದು 2 ವರ್ಷದ ನಂತರ ಹಠ ಹಿಡಿದು ಒಂದು ಸ್ವಂತ ಮನೆ ಮಾಡಿದ್ದು, ಇದು ಒಂದು ಅಚಾತುರ್ಯ ಪವಾಡವ ಅಂತ ಹೇಳಿಕ್ ಹೋದ್ರೆ ಇದೊಂದು ಮ್ಯಾನಿಫೆಸ್ಟೇಷನ್, ಇದೊಂದು ಅದ್ಭುತ ಪವಾಡ. ಯೂನಿವರ್ಸ್ ಅಂದ್ರೆ ಏನು? ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ. ಈ ಒಂದು ಬ್ರಹ್ಮಾಂಡದ ಅನೇಕ ಮಿರಾಕಲ್ ನಾನು ನನ್ನ ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೇನೆ. 1-2 ವರ್ಷ ನಾನು ಫ್ರೀಯಾಗಿ ಎಲ್ಲರಿಗೆ ಮ್ಯಾನಿಫೆಸ್ಟೇಷನ್ ಇದು ಟೆಕ್ನಿಕ್ ಕೂಡ ಕಲಿಸಿಕೊಟ್ಟಿದ್ದೇನೆ. ಎಷ್ಟೋ ಮಂದಿ ಜನರು ನನ್ನದು ಫ್ರೀಯಾಗಿ ಕಲ್ತವರು ಎಷ್ಟೋ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾಗೇನೆ ನಾನು ಇದರದ ಬಗ್ಗೆ ಎಷ್ಟೋ ಮಂದಿಗೆ ಪ್ರಾಬ್ಲಮ್ಸ್ ಎಲ್ಲ ಸೊಲ್ಯೂಷನ್ ಇದ್ರೆ ನಾನು ಸ್ವಿಚ್ ವರ್ಡ್ ಹೀಲಿಂಗ್ ಕೋಡ್ ಮುಖಾಂತರವಾಗಿ ಅವರದ್ದು ಎಷ್ಟೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟ ನಂತರ ಅವರದ್ದು ಎಷ್ಟೋ ಮಂದಿದು ಫೀಡ್ಬ್ಯಾಕ್ ಕೂಡ ನೀವು ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೋಡ್ಬೋದು. ಅದು ನನ್ನ ಹತ್ರ ಎಷ್ಟೋ ಮಂದಿ ಚಾರ್ಜ್ ಮಾಡಿ ಕಲ್ತವ್ರು ಇದ್ದಾರೆ, ಹಾಗಾಗಿ ನಿಮ್ಗೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೋಡ್ಬೋದು. ಹಾಗೆ ಅಂತ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇದ್ದವಳು ನಾನು ಸಡನ್ ಆಗಿ ಒಂದು ಮನೆ ತೆಗೆಯುವುದಂತ ಹೇಳಿದ್ರೆ ಎಲ್ಲರಿಗೆ, ನಮ್ಮ ಸಂಬಂಧಿಕರಿಗೇನೆ ಒಂಥರ ಅತ್ಯಾಶ್ಚರ್ಯ. ಇವಳು ಝೀರೋದಲ್ಲಿ ಆ ಟೈಮ್ ಅಲ್ಲಿ ನಂಗೆ ಯಾಕೆ ಹಠ ಬಂತಂದ್ರೆ, ನನ್ನ ಗಂಡ ಆ ಸ್ಥಿತಿಯಲ್ಲಿ ಇರುವಾಗ ನನ್ನ ಯಾರು ರಿಲೇಟಿವ್ ನೋಡ್ಲಿಕ್ಕೆ ಬಂದ್ರೆ ಹಣ ಕೊಡ್ಲಿಕ್ಕೆ ಆಗ್ತದಲ್ಲ, ಅದಕ್ಕೋಸ್ಕರ ನಮ್ಮನ್ನು ಹಾಗೇನೆ ಬಿಟ್ಟಿದ್ರು. ಆ ಒಂದು ಗಳಿಗೆಯಲ್ಲಿ ನಾನು ಒಂದು ಸಲ ನಂಗೆ ಇಂಥ ಲೈಫೇ ಬೇಡ ಅಂತ ಹೇಳಿ ನಾನು ಒಂದು ಸುಸೈಡ್ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗುವ ಒಂದು ಪರಿಸ್ಥಿತಿ ಬರ್ತದೆ. ಅದರ ನಂತರ ನಾನು ಸತ್ತ ನಂತರ ನನ್ನ ಮಕ್ಕಳಿಗೆ ಯಾರು ಗತಿ ಅಂತ ಹೇಳಿ ಅದು ಕೂಡ ನಂಗೆ ತಲೆಗೆ ಹೋಗ್ತದೆ. ಯಾಕಂದ್ರೆ ನಾನು ನನ್ನ ಗಂಡನನ್ನು, ನನ್ನ ಮಕ್ಕಳನ್ನು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತೇನೆ. ನಾನು ಹೋದ ನಂತರ ಈ ಮಕ್ಕಳು ಅನಾಥ ಆಗ್ಬಾರ್ದು ಅಂತ ಹೇಳಿ ಅಲ್ಲಿಂದಲೇ ನನ್ನದೊಂದು ಹೊಸ ಒಂದು ಅಧ್ಯಾಯ ಸ್ಟಾರ್ಟ್ ಆಗ್ತದೆ. ನಂಗೆ ಯೂನಿವರ್ಸ್ ಕನೆಕ್ಟ್ ಮಾಡಿ ಕೊಡ್ತದೆ. ಆ ಒಂದು ವಿದ್ಯೆಯನ್ನು ಕಲಿತ ನಂತರ ನಾನು ಯಾರು ನನ್ನನ್ನು ಕಡೆಗಣಿಸಿ ತುಚ್ಛವಾಗಿ ಮಾಡಿ ನೋಡ್ತಿದ್ರು ಅವರು ಮೂಗಿನ ಮೇಲೆ ಕೈ ಇಡುವಾಗಿ ನಾನೊಂದು ಮನೆ ತಗೊಳ್ತೇನೆ, ನನ್ನದೇ ಒಂದು ಸ್ವಂತ ಮನೆ ತಗೊಳ್ತೇನೆ. ಇದು ಒಂದು ಮೊದಲ ಅಧ್ಯಾಯ, ಒಂಥರ ಅದ್ಭುತ ಮಿರಾಕಲ್ ಟೈಪ್ ಅಲ್ಲಿ ನಾನು. ಅದಕ್ಕೋಸ್ಕರ ಈಗ ಮ್ಯಾನಿಫೆಸ್ಟೇಷನ್ ಇದು ಒಂದು ವಿದ್ಯೆ ಕಲಿತ ನಂತರ ನಂಗೆ ನಾನೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದೆ. ನಂಗೆ ನಾನೇ ಒಂಥರ ಅದ್ರಲ್ಲಿ ಕೂಡ ಹಾಗೇನೆ. ಈಗ ನೀವು ಯೂನಿವರ್ಸ್ ಅನ್ನು ನಂಬಿದ ನಂತರ 100% ಆಗಿ ಟ್ರಸ್ಟ್ ಮಾಡ್ಬೇಕು. ಯೂನಿವರ್ಸ್ ಅಂದ್ರೆ ಅಂತ ನಾನು ಮೊದಲೇ ಹೇಳಿದಾಗೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ನಾವು ಅನೇಕ ರೀತಿಯಂತಹ ಅಚ್ಚರಿ ಮೂಡುವಂತಹ ಪವಾಡವನ್ನು ನಾವು ನೋಡ್ತಾ ಇರ್ತೇವೆ, ಹಾಗೇನೆ ನಾವು ಅನುಭವಿಸ್ತಾ ಇರ್ತೇವೆ. ಸೊ ಹಾಗಾಗಿ ಅದರಲ್ಲಿ ಒಂದು ಮೆಡಿಟೇಷನ್ಗೆ ಕುತ್ಕೊಳ್ಳಿಕ್ಕೆ ಇರ್ತದೆ, ಇಂಟೆನ್ಷನ್ ಸೆಟ್ ಮಾಡ್ಲಿಕ್ಕೆ ಇರ್ತದೆ. ಅಂದ್ರೆ ಯಾವ ವಿಷಯಕ್ಕೆ ನಾವು ಕುತ್ಕೊಂಡಿದ್ದೇವೆ ಆ ವಿಷಯವನ್ನು ನಾವು ಸೆಟ್ ಮಾಡ್ಲಿಕ್ಕೆ ಇರ್ತದೆ. ಅದರ ನಂತರ ಯೂಶುವಲೈಸೇಷನ್, ನಾವು ಯಾವ ವಿಷಯದ ಬಗ್ಗೆ ನಮ್ಗೆ ಆಲ್ರೆಡಿ ನಮ್ಗೆ ಒಂದು ರಿಸೀವ್ ಆದಾಗೆ ಆ ಟೈಪ್ ಇರ್ತದೆ. ಅದರ ನಂತರ ಆಕ್ಷನ್ ಅಂದ್ರೆ ಎಂತ? ಈಗ ನಂಗೆ ಒಂದು ಮನೆ ಬೇಕು, ಆ ಮನೆಯನ್ನು ಪಡೆಯಲಿಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಪೂರ್ವ ತಯಾರಿ ಏನ್ ಮಾಡ್ಬೇಕು. ಅದರ ನಂತರ ಅದರ ಹಿಂದೆನೂ ನಾನು ಪೂರ್ವ ತಯಾರಿಯಾಗಿ ಇದು ಮಾಡಿರ್ತೇನೆ. ಅದರ ನಂತರ ನಾನೊಂಥರ ನನ್ನದು ಈ ಸೈಡ್ ಇಂದ ಯೂನಿವರ್ಸ್ ಕೂಡ ನಿಮ್ಗೆ ಒಂದು 80% ಈ ಯೂನಿವರ್ಸ್ ಈ ಕಡೆಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತದೆ. ಅದೇ ರೀತಿ 20% ನಮ್ಮ ಸೈಡ್ ಇಂದ ಕೂಡ ನಾವು ಆಕ್ಷನ್ ಮಾಡ್ಬೇಕು. ಅಂದ್ರೆ ಅದ್ರ ಬಗ್ಗೆ ನಾವು ತಯಾರಿ ಮಾಡ್ಬೇಕು. ಎಲ್ಲ ಯೂನಿವರ್ಸ್ ಕೊಡ್ತದೆ ಅಂತ ಇದ್ರ ಮೇಲೆ ಇದು ಮಾಡ್ಬಹುದು. ಈ ಕಡೆಯಿಂದ ನಮ್ಮ ಕೂಡ ಒಂದು 20% ಪ್ರಯತ್ನ ಇರ್ಬೇಕು. ಅದರ ನಂತರ ನಾನೊಂದು ನನ್ನದೇ ಒಂದು ಸ್ವಂತ ಮನೆ ಮಾಡಿದೆ. ಅದರ ನಂತರ ನಾನು ಮತ್ತೆ ಈ ಒಂದು ಮನೆ ತಗೊಂಡ ನಂತರ ಮತ್ತೆ ನಾನು ಒಂದು ಹೌಸಿಂಗ್ ಲೋನ್ ಕಟ್ಲಿಕ್ಕೆ ಇದೆಲ್ಲ ಇರ್ತದಲ್ಲ ಕಮಿಟ್ಮೆಂಟ್. ನಾವು ಒಂದು ಹೌಸಿಂಗ್ ಲೋನ್ ಮಾಡಿದ ನಂತರ ನಮ್ಗೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಹೌಸಿಂಗ್ ಲೋನ್ EMI ಕಟ್ಲಿಕ್ಕೆ ಇರ್ತದೆ. ಅದರ ನಂತರ ಮತ್ತೆ ನಾನು ಒಂದು ಈ ಮನೆಗೆ ಬಂದ ನಂತರ ಮತ್ತೆ ನಾನು ಸ್ವಲ್ಪ ಝೀರೋ ಬ್ಯಾಲೆನ್ಸ್ಗೆ ಬರ್ತೇನೆ. ಅದರ ನಂತರ ಈ ಮನೆಗೆ ಬಂದ ನಂತರ ನನ್ನದೇ ಒಂದು ಸ್ವಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ. ಆಗ ನಾನು ನಂಗೆ ಒಂದು ತುಂಬಾ ಮಂದಿ ಕಸ್ಟಮರ್ಸ್ ಬಂದಿದ್ದಾರೆ, ಎಲ್ಲ ಫೇಕೆ ಬಂದಿರ್ತಾರೆ. ಅದರ ನಂತರ ಮತ್ತೆ ನಾನು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿ ನಂಗೆ ಒಂದು ಇನ್ವೆಸ್ಟರ್ ಬರುವ ಹಾಗೆ ಒಂದು ಟೆಕ್ನಿಕ್ ಯೂಸ್ ಮಾಡ್ತೇನೆ. ಆ ಒಂದು ಟೆಕ್ನಿಕ್ ಯೂಸ್ ಮಾಡಿದ ನಂತರ ಒಬ್ರು ಇನ್ವೆಸ್ಟರ್ ಬರ್ತಾರೆ. ಅಲ್ಲಿಂದ ನನ್ನ ಒಂದು ಲೈಫ್ ಒಂದು ಮತ್ತೆ ಚೇಂಜ್ ಆಯ್ತು. ಅದರ ನಂತರ ನಾನು ಮತ್ತೆ ಫೈನಾನ್ಷಿಯಲಿ ಗ್ರೋತ್ ಆಗಿ ನಂಗೆ ಏನು ಬೇಕು, ನನ್ನನ್ನು ಒಂದು ಟೈಮ್ ಅಲ್ಲಿ ನನ್ನ ರಿಲೇಟಿವ್ಸ್ ನನ್ನ ಹತ್ರ ಚಿನ್ನ ಇಲ್ಲ ಅಂತ ಹೇಳಿ ತುಂಬಾ ಕಡೆಗಣಿಸ್ತಿದ್ರು. ಯಾವುದೇ ಒಂದು ಫಂಕ್ಷನ್ ಗೆ ನನ್ನನ್ನು ಕರಿತಿರ್ಲಿಲ್ಲ. ಯಾಕಂದ್ರೆ ಅವಳ ಗಂಡ ಅವಳು ಬಾಡಿಗೆ ಮನೆಯಲ್ಲಿ ಇದ್ದಾಳೆ, ಅವಳ ಹತ್ರ ಚಿನ್ನ ಇಲ್ಲ, ಹಾಗೆಲ್ಲ ಹೀಗೆಲ್ಲ ಅಂದ್ರೆ ಕರಿಮಣಿ ಕೂಡ ನನ್ನ ಹತ್ರ ರೋಲ್ಡ್ಗಳಿದ್ದದು. ಹಾಗಾಗಿ ನನ್ನನ್ನು ಯಾರು ಕರಿತಿರ್ಲಿಲ್ಲ, ಯಾರಿಗೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಿರ್ಲಿಲ್ಲ. ಅವರಿಗೆ ಅಂದ್ರೆ ಶೇಮ್ ಆಗ್ತದೆ ಅಂತ ಹೇಳಿ ಆ ರೀತಿ ಅವಮಾನ ಪಡ್ಕೊಂಡೇ ಬಂದವಳು ನಾನು. ಅದ್ರ ನಂತರ ನಾನು ಏನ್ ಕಳ್ಕೊಂಡಿದ್ದೆ ಅದೇ ಒಂದು ಚಿನ್ನ, ನಂಗೆ ಏನೆಲ್ಲ ಬೇಕು, ಏನೆಲ್ಲ ಅವಶ್ಯಕತೆ ಇದೆ ಅದೇ ರೀತಿ ನಾನು ಪಡ್ಕೊಂಡು ಬಂದೆ. ಯಾವ್ದ್ರ ಮುಖಾಂತರ? ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿ ನಾನು ಎಲ್ಲ ಪಡ್ಕೊಂಡು ಬಂದೆ. ಅದರ ನಂತರ ಎಷ್ಟೋ ಮಂದಿ ನಂಗೆ ಹೇಳ್ತಾ ಇದ್ರು, ನಾವು ಅಂದ್ರೆ ನನ್ನ ಹತ್ರ ಮತ್ತೆ ನನ್ನ ಗಂಡನ ಹತ್ರ 2 ವೀಲರ್ ಇದ್ದದ್ದು. ಹಾಗೆ ನಾನು 2 ವೀಲರ್ ಅಲ್ಲಿ ನಾವು ಎಲ್ಲಿಗಾದ್ರೂ ಹೋಗುವಾಗ, ಈಗ ಮಕ್ಕಳು ಸಣ್ಣ ಮಕ್ಕಳು ಇರುವಾಗ ಒಂದೇ ಗಾಡಿಯಲ್ಲಿ ನಾವು 4 ಮಂದಿ ಹೋಗ್ತಿದ್ದೇವೆ. ಸಣ್ಣ ಸಣ್ಣ ಮಕ್ಕಳಲ್ಲ, ಎದುರಲ್ಲಿ ಒಬ್ಬನನ್ನು ಹಿಂದೆ ನಡುವಲ್ಲಿ ಒಬ್ಬನನ್ನು ಕುತ್ಕೊಂಡು ಹೋಗ್ತಿದ್ದೇವೆ ಎಲ್ಲಿಯಾದ್ರೂ ಹೊರಗಡೆ ಹೋಗುವಾಗ.
ಅದ್ರ ನಂತರ ನಾವು ಮಕ್ಕಳು ದೊಡ್ಡಾದ ನಂತರ ಇನ್ನೊಂದು ಗಾಡಿ ತಗೊಂಡೆವು. ನನ್ನ ಹತ್ರ ಒಟ್ಟಿಗೆ ಟೋಟಲ್ 3 ಟೂ ವೀಲರ್ ಇದೆ. ಹಾಗೆ ಮತ್ತೆ ಮಕ್ಕಳನ್ನು 2 ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೇವೆ ನಾವು. ಮಳೆ ಬರುವಾಗ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಎಲ್ರು ಕೂಡ ನಂಗೆ ಕಮೆಂಟ್ಸ್ ಅಲ್ಲಿ ಬಂದು ಹೇಳ್ತಿದ್ರು, ಅಕ್ಕ ನೀವು ಯಾಕೆ ಕಾರ್ ತಗೊಳ್ಬಾರ್ದಂತ ಹೇಳಿ. ಯಾಕಂದ್ರೆ ಕಾರ್ ತಗೊಳ್ಳೋದಂದ್ರೆ ಕೂಡ ನಾನು ಯಾಕಂದ್ರೆ ಹೌಸಿಂಗ್ ಲೋನ್ ಮಾಡಿದ್ದೇನೆ, ನಂಗೆ ಮೇಲೆ ಮೇಲೆ ಸಾಲ ಮಾಡಿ ಕುತ್ಕೊಂಡ್ರೆ ಮತ್ತೆ ಜೀವನ ಪರ್ಯಂತ ನಮ್ಗೆ ಸಾಲನೇ ತೀರಿಸಬೇಕಾಗ್ತದೆ, ಒಂದು ನೆಮ್ಮದಿ ಜೀವನ ಇರುವುದಿಲ್ಲ. ಅದಕ್ಕೋಸ್ಕರ ನಂಗೆ ಲೋನ್ ಮಾಡಿ ಕಾರ್ ತಗೊಳ್ಬೇಕಂತ ಇದು ಇಂಟ್ರೆಸ್ಟ್ ಇರುವುದಿಲ್ಲ ಅದರ ಮೇಲೆ. ಅದರ ನಂತರ ನಾನು ಮತ್ತೆ ಏನ್ ಮಾಡ್ತೇನೆ, ನಾನು ರಿಯಲ್ ಎಸ್ಟೇಟ್ ಇದೆ ಬಿಸ್ನೆಸ್ ಅಲ್ಲ, ಹೇಗೂ ನಂಗೆ ಈ ಕಮಿಷನ್ ಮುಖಾಂತರನೇ ನಾನು ಕ್ಯಾಶ್ ಅಲ್ಲಿ ತಗೊಳ್ಳೋದಂತ ಇರ್ತದೆ. ಅದರ ನಂತರ ನನ್ನ ಇನ್ವೆಸ್ಟರ್ ಒಂದು ನಂಗೆ ಈಗ ಕೊಡ್ತೇನೆ ಮತ್ತೆ ಕೊಡ್ತೇನೆ ಅವರಿಗೆ, ಅಂದ್ರೆ ಆಲ್ರೆಡಿ ನನ್ನ ಹತ್ರ 3 ಮನೆ ತಗೊಂಡಿರ್ತಾರೆ, ಮತ್ತೊಂದು ಇನ್ನೊಂದು ನಂಗೆ ಮನೆ ಬೇಕು, ಅದ್ರ ಕಮಿಷನ್ ಅಲ್ಲಿ ನೀನು ಕಾರ್ ತಗೊಳ್ಬಹುದು ಅಂತ ಹೇಳ್ತಾರೆ. ಸ್ವಲ್ಪ ಹಣ ನಾನು ಹಾಕ್ತೇನೆ ಅಂತ ನನ್ನ ತಲೆಯಲ್ಲಿ ಇರ್ತದೆ. ಹಾಗೆ ನಾನು ಕ್ಯಾಶ್ ಅಲ್ಲಿ ಒಂದು ಹೊಸ ಒಂದು ಕಾರ್ ತಗೊಳ್ಳೋದಂತ ಇರ್ತದೆ. ಅದರ ನಂತರ ನಾನು 555 ಟೆಕ್ನಿಕ್ ಕೂಡ ಮಾಡ್ತಾ ಇರ್ತೇನೆ. ಹಾಗೇನೆ ಒಂದು ಲಾಸ್ಟ್ ಮಂತ್ ಅಲ್ಲಿ ನಾನು ನಿಮ್ಗೆ ಎಲ್ಲರಿಗೆ ಹೇಳಿದ್ದೆ 1111 ಪೋರ್ಟಲ್ ತುಂಬಾ ಅದ್ಭುತವಾದ ರಿಸಲ್ಟ್, ಎಷ್ಟೋ ಮಂದಿ ನಂಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಯೂಟ್ಯೂಬರ್ ಕೂಡ ಒಂದು ಒಳ್ಳೆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅವರಿಗೆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಂದ ಒಂದು ಒಳ್ಳೆ ಹೆಲ್ಪ್ ಆಯ್ತು ಅಂತ ಹೇಳಿ. ಸೊ ಆ ಫೀಡ್ಬ್ಯಾಕ್ ಕೂಡ ನೀವು ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೋಡಿ. ಹುಡುಗಿದು ಅಣ್ಣನಿಗೆ ದುಬೈಯಲ್ಲಿ ಜಾಬ್ ಸಿಕ್ಕಿತು. ಹಾಗೇನೆ ಇನ್ನೊಂದು ನನ್ನದೊಬ್ಳು ಇದ್ದಾಳೆ ಹುಡುಗಿ, ಅವಳು ನನ್ನದು ಬಿಗ್ಗೆಸ್ಟ್ ಫ್ಯಾನ್. ಆ ಹುಡುಗಿ ಕೂಡ ಅವಳದೊಂದು ಕನಸಿದ್ದದೇ ಒಂದು ಮನೆ ಅಂತೆ, ಸ್ವಂತ ಮನೆ. ಅದು ಆ ಹುಡುಗಿಗೆ 10 ದಿನದಲ್ಲಿ ವಿದಿನ 10 ದಿನದಲ್ಲಿ ಸ್ವಿಚ್ ಬೋರ್ಡ್ ಹೀಲಿಂಗ್ ತಗೊಂಡು ಅವಳಿಗೆ ರಿಸಲ್ಟ್ ಬಂದಿದೆ. ಅದನ್ನು ಕೂಡ ನಾನು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೇನೆ. ನಾನು ಅವಳಂದ್ರೆ ನನ್ನ ಹತ್ರ ಚಾರ್ಜ್ ಮಾಡಿ ಕಲ್ತದ್ದು ಹುಡುಗಿ. ಹಾಗೆ ಏನ್ ಗೊತ್ತಾ, ಈ ಒಂದು ಹೆಂಗಸು ನಂಗೆ ಕಮಿಷನ್ ಕೊಡ್ತೇನೆ ಅಂತ ಹೇಳಿ ಹಿಂದೆ ಮುಂದೆ ಇದು ಮಾಡ್ತಾರೆ. ಎಷ್ಟು ಸತಾಯಿಸ್ತದೆ ಅಂದ್ರೆ 5 ತಿಂಗಳು ನಂಗೆ ಹಣ ಕೊಡ್ತೇನೆ, ಕಮಿಷನ್ ಕೊಡ್ತೇನೆ ಅಂತ ಹೇಳಿ ಸತಾಯಿಸ್ತಾ ಇರ್ತದೆ. ನಂಗೇನು ಅವರದ್ದು ಧರ್ಮದ ಹಣ ಬೇಕಿರ್ಲಿಲ್ಲ. ನಂಗಿದ್ರೆ ನಾನು ಅವರಿಗೆ ಮನೆ ಮಾಡಿ ಕೊಡ್ತೇನಲ್ಲ, ಅದ್ರ ಕಮಿಷನ್ ಇಂದ ನಾನು ತಗೊಂಡು ಅದ್ರ ನಂತರ ನನ್ನದು ಸ್ವಲ್ಪ ಹಣ ಹಾಕಿ ನಾನೊಂದು ಹೊಸತೆ ಕಾರ್ ತಗೊಳ್ಳೋದು ಅಂತ ಇರ್ತದೆ. ಕಾರು ಶೋರೂಮ್ಗೆ ಕೂಡ ಹೋಗ್ತೇವೆ. ಯಾವಾಗಂದ್ರೆ ನನ್ನದು ಆಗಸ್ಟ್ ತಿಂಗಳಲ್ಲಿ ನನ್ನದೊಂದು ಬರ್ಡೇ ಇರ್ತದೆ. ನಾನು ಜುಲೈಯಲ್ಲಿ ಆ ಒಂದು ಕಾರಿದು ಶೋರೂಮ್ಗೆ ಹೋಗಿ ಅಲ್ಲಿ ಒಂದು ಟೋಕನ್ ಅಡ್ವಾನ್ಸ್ ಕೂಡ ಮಾಡಿರ್ತೇನೆ. ಅಲ್ಲಿ ಅವರು ಪಾಪ ನಂಗೆ ಫೋಟೋ ಕೂಡ ತೆಗ್ದಿರ್ತಾರೆ. ಅದರ ನಂತರ ಒಂದು ಗಿಫ್ಟ್ ಎಲ್ಲ ಕೊಡ್ತಾರೆ ಅವರು. ಓಕೆ, ಅದರ ನಂತರ ನಂಗೆ ಅವರದ್ದು ಕಾಲ್ ಬರ್ತಾ ಇರ್ತದೆ, ಯಾವಾಗ ತಗೊಳ್ತೀರಿ ಮೇಡಮ್ ಕಾರ್ ಅಂತ ಹೇಳಿ. ಈ ಹೆಂಗಸು ಎದುರು ಅಂತ ಹೇಳಿ ಸುಳ್ಳೇ ಮಾತನಾಡಿದಲ್ಲದೆ ಏನು ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ನಂಗೆ ಆಗ್ತದೆ, ಈ ಹೆಂಗಸು ಸುಮ್ಮನೆ ನಂಗೆ ಬಾಯಲ್ಲಿ ಇದು ಅದೆಂತ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಆಗ್ತಾ ಉಂಟಂತ ಹೇಳಿ ಮತ್ತೆ ನಾನು ತುಂಬಾ ಟೆನ್ಷನ್ ಅಲ್ಲಿ ಇರ್ತೇನೆ. ನಾನು ಒಂದು ಕಾರ್ ತಗೊಳ್ಬೇಕಂತ ಇರ್ತದೆ, ಎಷ್ಟೋ ಮಂದಿ ಹೇಳಿರ್ತಾರೆ ಕೂಡ. ಮತ್ತೆ ನಂಗೆ ಕೂಡ ನನ್ನ ಗಂಡನದು ಕಾಲಿಗೆ ಹೇಗೂ ಸರ್ಜರಿ ಆಗಿದೆ, ಅವರಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಹಾಗೆಲ್ಲ ಆಲೋಚನೆ ಮಾಡ್ತಾ ಇರ್ತೀನಿ. ಮತ್ತೆ ನಾನು 555 ಟೆಕ್ನಿಕ್ ಮಾಡ್ತೇನೆ. ಹಾಗೇನೆ ಒಂದು 1111 ಪೋರ್ಟಲ್ ಕೂಡ ಒಂದು ದಿನ ನಾನು ಟೆನ್ಷನ್ ಅಲ್ಲಿ ಇರ್ತೇನೆ, ಟೆನ್ಷನ್ ಅಲ್ಲಿ ಹೋಗ್ತಾ ಇರ್ತೇನೆ. ನನ್ನದು ಒಂದು ವಾಯ್ಸ್ ಕೇಳಿ ಅವರು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾರೆ, ಏನಾಯ್ತಂತ ಹೇಳ್ತಾರೆ. ನಾನು ಆಗ ನಡೆದ ವಿಷಯ ಎಲ್ಲ ಅವರಿಗೆ ಹೇಳ್ತೇನೆ. ಆಗ ನೀವು ಟೆನ್ಷನ್ ಮಾಡಬೇಡಿ, ನಾನು ಸ್ವಲ್ಪ ಹಣ ಹಾಕ್ತೇನೆ ಅಂತ ಹೇಳ್ತಾರೆ. ಓಕೆ, ಇವಾಗಿನ ಕಾಲದಲ್ಲಿ ಒಂದು 100 ರೂಪಾಯಿ ಕೊಡ್ಲಿಕ್ಕೇನೆ ಒಂದು ಜನರು ಹಿಂದೆ ಮುಂದೆ ನೋಡೋ ಕಾಲದಲ್ಲಿ ಅಂತ ಒಂದು ಇದ್ರಲ್ಲಿ ಆ ಒಂದು ದೇವತೆ ನಂಗೆ ನಾನು ನಿಮ್ಗೆ ಸಾಲ ಕೊಡ್ತೀನಿ, ಸಾಲದ ರೂಪದಲ್ಲಿ ತಗೊಳೋದು ಇಷ್ಟು ಟೈಮ್ ಅಂತ ಇಟ್ಟಿದ್ದೇನೆ. ಯಾಕಂದ್ರೆ ನಾವು ಯಾರ ಹತ್ರ ಆದ್ರೂ ಒಂದು ಹಣದ ವ್ಯವಹಾರ ಇಟ್ರೆ ಅದೇ ರೀತಿ ನಮ್ಗೆ ತಿರುಗಿಸ್ಲಿಕ್ಕೆ ಕೂಡ ಆಗ್ಬೇಕು. ಓಕೆ, ಆವಾಗ ನಮ್ಮದೊಂದು ಬಾಂಡಿಂಗ್ ಕೂಡ ಅದೇ ರೀತಿ ಇರ್ತದೆ. ಹಾಗೆ ನಾನು ಹೇಳ್ತೇನೆ, ನಿಮ್ಗೆ ಇಂಥ ಒಂದು ಟೈಮ್ ಅಲ್ಲಿ ನಾನು ಹಣ ಕೊಡ್ತೇನೆ ನಾನು ಅಂತ ಹೇಳಿ. ಹಾಗೆ ಅವರು ಕೊಡ್ತಾರೆ. ಅವರ ಹೆಸರು ಕೂಡ ಕಾನ್ಫಿಡೆನ್ಷಿಯಲ್ ಇಟ್ಟಿದ್ದೇನೆ, ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಹೇಳುದು ಬೇಡ ಅಂತ ಹೇಳಿ. ಸೊ ಆ ಒಂದು ನನ್ನ ಲೈಫ್ ಅಲ್ಲಿ ನಾನೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಿರುವ ಹಾಗೇನೆ ಯೂನಿವರ್ಸ್ ನಂಗೆ ಒಂಥರ ಮಿರಾಕಲ್ ಟೈಪ್ ಅಲ್ಲಿ ಇವರ ಮುಖಾಂತರವಾಗಿ ನಂಗೆ ಹಣ ಕೊಡ್ತಾರೆ. ಓಕೆ, ಅದರ ನಂತರ ನನ್ನದು ಕೂಡ ಸ್ವಲ್ಪ ಹಣ ಹಾಕಿ ನಾನು ನಂಗೆ ಇನ್ನು ಲೋನ್ ಇದು ವಹಿವಾಟೇ ಬೇಡ ಅಂತ ಹೇಳಿ ನಂಗೆ ಹೊಸತು ತಗೊಳ್ಳಿಕ್ಕೆ ಕೂಡ ನಂಗೆ ಸ್ವಲ್ಪ ಹಣದ ಶಾರ್ಟೇಜ್ ಬೀಳ್ತದೆ. ಹಾಗಾಗಿ ನಾನು ಒಳ್ಳೆ ಒಂದು ಕಂಡೀಷನ್ ಇದೊಂದು ಕಾರನ್ನು ರಿಟೈರ್ಡ್ ಬ್ಯಾಂಕ್ ಇದು ಮ್ಯಾನೇಜರ್ ಅವರದೊಂದು ಒಳ್ಳೆ ಒಂದು ಸ್ವಿಫ್ಟ್ ಕಾರನ್ನು ನಾನು ತಗೊಳ್ತೇನೆ. ಇದು ಒಂದು ಮ್ಯಾನಿಫೆಸ್ಟೇಷನ್, ಯೂನಿವರ್ಸ್ ಇದೊಂದು ಮಿರಾಕಲ್. ಯಾವುದು ಅಸಾಧ್ಯ ಅಂತ ಹೇಳ್ತೇವೆ ನೋಡಿ, ಅದನ್ನು ಸಾಧ್ಯ ಮಾಡಿಕೊಡುವಂತಹ ಒಂದು ಯೂನಿವರ್ಸ್ ಇದೊಂದು ಮಿರಾಕಲ್, ಬ್ರಹ್ಮಾಂಡದ ಒಂದು ಮಿರಾಕಲ್. ಅದ್ರ ಮೇಲೆ ನಾವು 100% ಟ್ರಸ್ಟ್ ಇಟ್ರೆ ಖಂಡಿತವಾಗ್ಲೂ ಒಂಥರ ಅದ್ಭುತ ಟೈಪ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ, ಟಕ 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 ಅಂತ ಹೇಳಿ. ಅದ್ರ ನಂತರ ನಂಗೆ ಯಾರೆಲ್ಲ ಮೂದಲಿಸ್ತಿದ್ರು, ಯಾರೆಲ್ಲ ನಂಗೆ ಇನ್ಸಲ್ಟ್ ಮಾಡ್ತಿದ್ರು, ಈಗ ಅವರೇ ನನ್ಗೆ ಬೇರೆಯವರಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡುದು. ದೀಪಾ ಅಂತ ಹೇಳುವವಳು ಇದ್ದಾಳಲ್ಲ, ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್ ಯೂಟ್ಯೂಬರ್, ಅವಳು ನಮ್ಮದು ರಿಲೇಟಿವ್ ಅಂತ ಹೇಳಿ ಅವರೇ ಈಗ ಹೇಳ್ತಾರೆ. ಅಷ್ಟರ ತನಕ ನಾನು ಬೆಳೆದು ನಿಂತಿದ್ದೇನೆ. ಇದು ಯಾವುದರ ಮುಖಾಂತರ ಅಂತ ಹೇಳಿದ್ರೆ ಯೂನಿವರ್ಸ್ ಮುಖಾಂತರ. ನಾನು ನಂಬಿದ
ಗುರುಬಾಬಾ ಇದ್ದಾರೆ, ನನ್ನದು ಸಾಯಿಬಾಬಾ, ಅವರದ್ದು ಕೂಡ ಅನುಗ್ರಹ ಇದೆ, ಗುರುಬಲ ಕೂಡ ಇದೆ. ಹಾಗೇನೆ ನಾನು ಯಾರಿಗೂ ಕೂಡ ಇದುವರೆಗೂ ನಾನು ಕೆಟ್ಟದನ್ನು ಬಯಸಲಿಲ್ಲ. ಶತ್ರುಗಳಿಗೂ ಕೂಡ ನಂಗೆ ಆಗದಿದ್ರೆ ನಾನು ಮುಖಕ್ಕೆ ಹೊಡೆದಾಗ ಇದರಲ್ಲಿ ಹೇಳ್ತೇನೆ ಅಲ್ಲದೆ ನಾನು ಹಿಂದುಗಡೆ ಯಾವುದೇ ಒಂದು ನಾನು ಅವರಿಗೆ ಒಂದು ರಿವೆಂಜ್ ತೆಗಿಲಿಕ್ಕೂ ಹೋಗುದಿಲ್ಲ. ಇದು ನಮ್ಮ ಒಳ್ಳೆ ಗುಣ. ಓಕೆ, ನಮ್ಮದು ಮನಸ್ಸಲ್ಲಿ ಯಾರು ಎಂತದೇ ಮಾಡ್ಲಿ, ನಾನು ಸಡನ್ ಆಗಿ ಟಕ್ ಅಂತ ಜಗಳ ಮಾಡ್ತೇನೆ, ಆನ್ ದ ಸ್ಪಾಟ್ ನಾನು ಜಗಳ ಮಾಡಿ ಬಾಯಲ್ಲಿ ಆವಾಗ್ಲೇ ಇದು ಮಾಡ್ತೇನೆ. ಅದರ ನಂತರ ನಮ್ಗೆ ಯಾರೇ ಒಂದು ಏನೇ ಮಾಡ್ಲಿಕ್ಕೆ ಬಂದ್ರು ನಾನು ಸರೆಂಡರ್ ಮಾಡಿ ಬಿಡ್ತೇನೆ ಯೂನಿವರ್ಸ್ಗೆ. ದೇವರೇ ನೀವೇ ನೋಡ್ಕೊಳ್ಳಿ, ನಂಗೆ ಯಾರು ಎಂತೆಲ್ಲ ಮಾಡಿದ್ದಾರೆ, ಅವರದ್ದು ಪಾಪದ ಇದು ಎಂತ ಹೇಳುದು, ಪಾಪದ ಕೊಡ ತುಂಬ್ತದಲ್ಲ, ನೀವೇ ನೋಡ್ಕೊಳ್ಳಿ, ನೀವೇ ಅವರಿಗೆ ಒಂದು ನಿಮ್ಮಿಂದ ಆಗುವಷ್ಟು ನೀವೇ ಅವರಿಗೆ ಶಿಕ್ಷೆ ಕೊಡಿ, ನಾನು ಯಾರು ಶಿಕ್ಷೆ ಕೊಡ್ಲಿಕ್ಕೆ ಅಲ್ವಾ. ತಲೆಗೆ ಹಾಕಿದ ನೀರಂತೆ ಕಾಲಿಗೆ ಎಳಿಲೇಬೇಕಂತೆ. ನಂಗೆ ಯಾರು ಎಂತೆಲ್ಲ ಮಾಡಿದ್ದಾರೆ ನಂಗೆ ಯೂನಿವರ್ಸ್ ತೋರಿಸ್ತಾ ಹೋಗ್ತದೆ. ನಂಗೆ ಬೆನ್ನ ಹಿಂದೆ ಎಂತೆಲ್ಲ ಮಾಡಿದ್ದಾರೆ, ನನ್ನಿಂದಲೇ ತಗೊಂಡು ನನ್ನ ಬೆನ್ನ ಹಿಂದೆನೆ ಎಂತೆಲ್ಲ ಮಾಡಿದ್ದಾರೆ, ಅದೆಲ್ಲ ಯೂನಿವರ್ಸ್ ಇನ್ನೊಬ್ಬರ ಮುಖಾಂತರವಾಗಿ ನಂಗೆ ತೋರಿಸ್ತಾ ಹೋಗ್ತದೆ. ಮತ್ತೆ ನಮ್ಮ ಲೈಫಲ್ಲಿ ಯಾರು ಬರ್ತಾರೆ ಮತ್ತೆ ಯಾರು ಬೇರ್ಪಡಿಸ್ಕೊಂಡು ಹೋಗ್ತಾರೆ, ಇದು ಪ್ರತಿ ಒಂದು ಉಂಟಲ್ಲ ಸ್ಕ್ರಿಪ್ಟೆಡ್ ಬೈ ಗಾಡ್, ಸ್ಕ್ರಿಪ್ಟೆಡ್ ಬೈ ಯೂನಿವರ್ಸೇ ನಮ್ಮನ್ನು ಮಿಲನ ಮಾಡಿಕೊಡ್ತದೆ, ಯೂನಿವರ್ಸೇ ನಮ್ಮನ್ನು ಬೇರ್ಪಡಿಸ್ತದೆ. ಒಂದು ವೇಳೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಅವರು ಬಂದಿದ್ರೆ ಖಂಡಿತವಾಗ್ಲೂ ನಮ್ಮ ಹತ್ರ ಕನೆಕ್ಟ್ ಮಾಡಿ ಇರ್ತದೆ, ಅಟ್ಯಾಚ್ ಮಾಡಿ ಇರ್ತದೆ, ಬಾಂಡಿಂಗ್ ಒಳ್ಳೇದೇ ಇರ್ತದೆ. ಒಂದು ವೇಳೆ ಅವರು ಕೆಟ್ಟ ಇಂಟೆನ್ಷನ್ ಅಲ್ಲಿ ಬಂದಿದ್ರೆ, ಅವರ ಮನಸ್ಸು ಒಂಥರ ಬೇರೆ ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ರೆ, ಇದೇ ಒಂದು ಯೂನಿವರ್ಸ್ ನಿಮ್ಮನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ, ಇದೇ ಯೂನಿವರ್ಸ್ ನಿಮ್ಮನ್ನು ಅಲ್ಲಿಂದ ಬೇರ್ಪಡಿಸ್ತಾರೆ. ಟಾಕ್ಸಿಕ್ ಜನರನ್ನು ಅಲ್ಲಿಂದಲೇ ರಿಮೂವ್ ಮಾಡ್ತಾರೆ. ಸೊ ನಾನು ಯಾವುದಕ್ಕೂ ತಲೆ ಕೆಡಿಸುವುದಿಲ್ಲ. ನಾನು ಪ್ರತಿ ಒಂದು ವಿಷಯ ನನ್ನ ಲೈಫ್ ಅಲ್ಲಿ ಬರುವವರು ಹಾಗೇನೆ ಬೇರ್ಪಡಿಸಿಕೊಂಡು ಹೋಗೋರು ಎಲ್ಲ ಒಂದು ದೈವೇಚ್ಛೆ, ಎಲ್ಲವೂ ಒಂದು ಯೂನಿವರ್ಸ್ನ ಇಚ್ಛೆ ಅಂತ ಎಣಿಸ್ಕೊಂಡು ನಾನು ಪ್ರತಿ ಒಂದಕ್ಕೂ ಗ್ರಾಟಿಟ್ಯೂಡ್ ಮಾಡ್ತಾ ಇರ್ತೇನೆ. ಪ್ರತಿಯೊಂದು ಯಾವುದೇ ಒಂದು ಸಣ್ಣ ಸಣ್ಣ ವಿಷಯ ಬಂದ್ರು ನಾನು ಗ್ರಾಟಿಟ್ಯೂಡ್ ಮಾಡ್ತೇನೆ. ದೇವರು ಪ್ರತಿಯೊಬ್ಬರಿಗೂ ಖುಷಿ, ಹ್ಯಾಪಿನೆಸ್ ಎಲ್ಲ ಕೊಡ್ತಾರೆ, ಪ್ರತಿಯೊಂದನ್ನು ವಸ್ತುವನ್ನು ನೀಡ್ತಾರೆ. ಆದ್ರೆ ಕೆಲವರು ಮನುಷ್ಯರು ಎಂತಾಗ್ತದೆ ಅಂತ ಹೇಳಿದ್ರೆ ಅವರಿಗೆಲ್ಲ ಕೊಟ್ಟು ಇನ್ನೊಬ್ಬರದ್ದು ಸಂತೋಷವನ್ನು ನೋಡ್ಕೊಂಡು ಜಲಸೆ ಮಾಡ್ತಾ ಇರ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಯಾಕಂದ್ರೆ ದೇವರು ಅವರಿಗೆ ಕೊಟ್ಟದ್ದು ಇವರಿಗೆ ಕೂಡ ಕೊಟ್ಟಿರ್ತಾರೆ. ಯಾಕಂದ್ರೆ ಇವರ ಮನಸ್ಸಲ್ಲಿ ಅಷ್ಟು ಹೊಟ್ಟೆ ಕಿಚ್ಚಿ ಇದ್ರೆ ಉಂಟಲ್ಲ, ಖಂಡಿತವಾಗ್ಲೂ ಅವರು ಪ್ರೋಗ್ರೆಸ್ ಆಗುದಿಲ್ಲ ಲೈಫ್ ಅಲ್ಲಿ. ಇನ್ನೊಬ್ಬರ ಬಗ್ಗೆ ಕಾಲೆಳೆದುಕೊಂಡು, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ಕೊಂಡು, ಅಯ್ಯೋ ಅವಳು ಅಷ್ಟು ಮೇಲೆ ಹೋದ್ಲಲ್ಲ, ನಾನು ಇಲ್ಲೇ ಇದ್ದೇನೆ, ಇವರಿಗೆ ಕೂಡ ಕೆಪಾಸಿಟಿ ಕೊಟ್ಟಿರ್ತಾರೆ ದೇವರು, ಆದ್ರೆ ಇವರು ಉಪಯೋಗಿಸುದಿಲ್ಲ. ಇವರಂದ್ರೆ ಇದು ಕಾಲೆಳೆದುಕೊಂಡು ಅವರದ್ದು ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ಇದೇ ರೀತಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ದೇವರು ಅವರಿಗೆ ಕರ್ಮ ಕೊಡುದು, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ನಮ್ಗೆ ಗೊತ್ತಾಗದಿದ್ರು ನಮ್ಮ ಬೆನ್ನ ಹಿಂದೆ ಏನೆಲ್ಲ ಕಿತಾಪತಿ ಮಾಡ್ತಾ ಇರ್ತಾರಂತ, ಆದ್ರೆ ಪ್ರತಿಯೊಂದು ಯೂನಿವರ್ಸ್, ಪ್ರತಿಯೊಂದು ದೇವರು ನೋಡ್ತಾ ಇರ್ತಾರೆ. ಸೊ ನಮ್ಗೆ ಮಾಡ್ಲಿಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಆಗದಿದ್ರು ದೇವರು ಅವರಿಗೆ ಶಿಕ್ಷೆ ಕೊಡ್ತಾ ಇರ್ತಾರೆ. ನಂಗೆ ಯಾರೆಲ್ಲ ಬೆನ್ನ ಹಿಂದೆ ನಾನು ಎಂತೆಲ್ಲ ನಂಗೆ ಕಿತಾಪತಿ ಮಾಡಿದರೆ ಪ್ರತಿಯೊಂದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಇದು ಯೂನಿವರ್ಸ್, ಇದು ಮಿರಾಕಲ್. ಸೊ ನಾನು ನನ್ನ ಲೈಫ್ ಅಲ್ಲಿ ಯಾರು ಬಂದು ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ, ನನ್ನ ಲೈಫ್ ಅಲ್ಲಿ ಬಂದದಕ್ಕೆ. ಅದೇ ರೀತಿ ನನ್ನ ಲೈಫ್ ಇಂದ ಹೊರಗಡೆ ಹೋಗ್ತಾ ಇದ್ದಾರಲ್ಲ ಅವರಿಗೂ ಕೂಡ ನಾನು ಬೇಸರ ಮಾಡುದಿಲ್ಲ. ಒಂದು ಯೂನಿವರ್ಸ್ ಇದು ಆಗಿರ್ತದೆ, ಒಂದು ಮಿರಾಕಲ್ ಆಗಿರ್ತದೆ. ಹಾಗೇನೆ ನಿಮ್ಗೆ ಯಾರಿಗಾದ್ರೂ ಒಂದು ಎಂತಾದ್ರೂ ಕೆಲವರಿಗೆ ಜಾಬ್ ಸಿಗ್ತದೆ ಅಂತ ಆಗುವಾಗ ಅಲ್ಲಿ ಒಂದು ಬ್ಲಾಕೇಜ್ ಆಗುದು, ಮತ್ತೆ ಕೆಲವರಿಗೆ ಒಂದು ಹೊರದೇಶಕ್ಕೆ ಹೋಗ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ, ಒಂದು ಮೆಡಿಕಲ್ ಟೆಸ್ಟ್ ಫೇಲ್ ಆಗುದು, ಅಥವಾ ಅವರಿಗೆ ಒಂದು ಲೋನ್ ಪಾಪ ಒಂದು ಅಪ್ಲೈ ಮಾಡಿರ್ತಾರೆ, ಲೋನ್ ಒಂದು ಆಗ್ಲಿಕ್ಕೆ ಆಗುವಾಗ ಏನಾದ್ರೂ ಒಂದು ರೀಸನ್ ಆಗಿ ಅಡ್ಡ ಬರುದು, ಬ್ಲಾಕೇಜಸ್ ಅಂತ ಹೇಳ್ತಾರೆ ಅದಕ್ಕೆ. ಹಾಗೇನೆ ಕೆಲವರು ತುಂಬಾ ದುಡ್ದಿರ್ತಾರೆ, ಆದ್ರೆ ಕೈಯಲ್ಲಿ ಹಣ ಇರುವುದಿಲ್ಲ, ಫೈನಾನ್ಷಿಯಲಿ ಗ್ರೋತ್. ಹಾಗೇನೆ ಕೆಲವರಿಗೆ ಒಂದು ಹೆಲ್ತ್ ಎಲ್ಲ ಇರ್ತದೆ, ಹಣ ಆಸ್ತಿ ಸಂಪತ್ತು ಎಲ್ಲ ಇರ್ತದೆ, ಆದ್ರೆ ನೆಮ್ಮದಿ ಇರುವುದಿಲ್ಲ. ಕೆಲವರಿಗೆ ಆರೋಗ್ಯ ಇರುವುದಿಲ್ಲ. ಸೊ ಹೆಲ್ತ್ ಇಶ್ಯೂ ಇದ್ದವರಿಗೆ ಯಾವುದಕ್ಕೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನನ್ನ ಹತ್ರ ಉಂಟು. ಸ್ವಿಚ್ ವರ್ಡ್ ಹೀಲಿಂಗ್ ಕೋಡ್ ಮುಖಾಂತರವಾಗಿ ನಾನು ನಿಮ್ಗೆ ಸೊಲ್ಯೂಷನ್ ಕೊಡ್ತೇನೆ. ಆದ್ರೆ ಇದು ಫ್ರೀ ಆಗಿರುವುದಿಲ್ಲ, ಚಾರ್ಜಸ್ ಇನ್ಕ್ಲೂಡ್ ಆಗಿ ಇರ್ತದೆ, ಚಾರ್ಜಸ್ ಇರ್ತದೆ. ನನ್ನದು ಮಿನಿಮಮ್ ಇಂದ ಸ್ಟಾರ್ಟ್ ಆಗ್ತದೆ, ನನ್ನದು ಜಾಸ್ತಿ ಹೆಚ್ಚೇನಿಲ್ಲ, ಸ್ವಲ್ಪ ಕಮ್ಮಿಯಿಂದಲೇ ನಾನು ಚಾರ್ಜ್ ಮಾಡ್ತೇನೆ. ಹಾಗೇನೆ ಪ್ರತಿಯೊಬ್ಬರಿಗೆ ಒಂದು ಲಕ್ಕಿ ಸ್ಟೋನ್, ಬರ್ತ್ ಸ್ಟೋನ್ ಅಂತ ಇರ್ತದೆ. ನೀವು ನನ್ನ ಕೈಯಲ್ಲಿ ನೋಡಿರ್ಬಹುದು, ನೋಡಿ ಇದು ಇಂಡೆಕ್ಸ್ ಫಿಂಗರ್ ಅಲ್ಲಿ ಇದೆಯಲ್ಲ, ಇದು ನನ್ನ ಲಕ್ಕಿ ಸ್ಟೋನ್, ಬರ್ತ್ ಸ್ಟೋನು. ಪ್ರತಿಯೊಬ್ಬೊಬ್ಬರಿಗೆ ಒಂದು ಇದು ನಮ್ಮದೊಂದು ಡೇಟ್ ಆಫ್ ಬರ್ತ್ ಅಕಾರ್ಡಿಂಗ್ ನಮ್ಮದೊಂದು ಮೂಲಾಂಕ ಸಂಖ್ಯೆ ಅಂತ ಇರ್ತದೆ. ನ್ಯೂಮರಾಲಜಿ ಕೂಡ ನಾನು ಹೇಳಿಕೊಡ್ತೇನೆ, ಯಾರಿಗೆ ಯಾವ್ದು ಕಲರ್ ಯಾವ್ದು ಸ್ಟೋನ್ ಅಂತ ಅದು ಸಹ ನಾನು ಹೇಳಿಕೊಡ್ತೇನೆ. ಅದಕ್ಕೆ ಕೂಡ ಚಾರ್ಜಸ್ ತಗೊಳ್ತೇನೆ ನಾನು. ಸೊ ನಮ್ಮ ಲೈಫ್ ಅಲ್ಲಿ ಯಾವ್ದು ಪಾಸಿಟಿವ್ ಆಗಿ ಬರ್ಬೇಕು, ಯಾವ್ದು ಅಟ್ರಾಕ್ಟ್ ಆಗಿ ಬರ್ಬೇಕು, ಅದಕ್ಕೆಲ್ಲ ನನ್ನ ಹತ್ರ ಸ್ಟೋನ್ ಕೂಡ ನಾನು ಸಜೆಸ್ಟ್ ಮಾಡ್ತೇನೆ. ಬೆಳ್ಳಿಯಲ್ಲಿ ಕೂಡ ಮಾಡ್ಬೋದು, ನಿಮ್ಮ ಮನೆ ಹತ್ರದ್ದು ಆಚಾರ್ಯವರ ಹತ್ರ ಹೇಳಿ, ಅಥವಾ ನಿಮ್ಗೆ ಗೋಲ್ಡ್ ಅಲ್ಲಿ ಕೂಡ ಮಾಡ್ಬೋದು. ನೋಡಿ ನಾನು ಗೋಲ್ಡ್ ಅಲ್ಲಿ ಮಾಡಿಸಿದ್ದೇನೆ,
ಇದು ಪುಷ್ಯರ್ ಆಗೋದು ಎಲ್ಲ ಸಫೈರ್ ಅಂತ ಹೇಳ್ತಾರೆ. ಇದು ಹಾಗೆ ಪ್ರತಿಯೊಬ್ಬರಿಗೆ ಲಕ್ಕಿ ಸ್ಟೋನ್, ಬರ್ತ್ ಸ್ಟೋನ್ ಅಂತಿದೆ, ಅದು ಕೂಡ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ಯಾರಿಗಾದ್ರೂ ಬೇಕಿದ್ರೆ ನಾನು ಮೊದಲೆಲ್ಲ ಪಬ್ಲಿಕ್ ಆಗಿ ಫೋನ್ ನಂಬರ್ ಕೊಡ್ತಾ ಇದ್ದೆ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದೆ. ಆದ್ರೆ ಎಂತ ಮಾಡ್ತಾರೆ ಗೊತ್ತಾ, ಕೆಲವು ಗಂಡಸರೆಲ್ಲ ನಂಗೆ ಕಾಲ್ ಮಾಡ್ತಾರೆ. ನಂಗೆ ಅದು ಕೆಲವೆಲ್ಲ ಅನ್ವಾಂಟೆಡ್ ಕಾಲ್, ನಂಗೆ ಅವ್ರ ಹತ್ರ ಕತೆ ಮಾತನಾಡುವಷ್ಟು ಕೂಡ ಪುರ್ಸೋತಿಲ್ಲ. ಕೆಲವರು ವಾಟ್ಸಪ್ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಪಬ್ಲಿಕ್ ಆಗಿ ಈಗ ಕಾಂಟ್ಯಾಕ್ಟ್ ನಂಬರ್ ಕೊಡುದಿಲ್ಲ. ಯಾರಿಗಾದ್ರೂ ನಿಮ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಿದ್ರೆ ನೋಡಿ, ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇದು ಕೊಟ್ಟಿರ್ತೇನೆ, ID ಕೊಟ್ಟಿರ್ತೇನೆ. ನನ್ನ ಇನ್ಸ್ಟಾಗ್ರಾಮ್ ID ಹೆಸರು ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್ ಅಂತ ಹೇಳಿ. ಅಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನೀವು ನಂಗೆ DM ಮಾಡ್ಬೋದು. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾನು ಕೊಡ್ತೀನಿ. ಓಕೆ. ಹಾಗೇನೆ ಈಗ ಒಂದು ಬಿಗ್ ಬಾಸಿನ ಬಗ್ಗೆ ಒಂದು ಮಾತನಾಡುವ. ಬಿಗ್ ಬಾಸ್ ಬಗ್ಗೆ ಮಾತನಾಡ್ಬೇಕಾದ್ರೆ ಇವಳನ್ನು ರಕ್ಷಿತನನ್ನು ಯಾಕೆ ಸೀಕ್ರೆಟ್ ರೂಮಿಗೆ ಕಳಿಸಿದ್ದಾರೆ ಅಂದ್ರೆ, ಅವಳ ಬೆನ್ನ ಹಿಂದೆ ಯಾವ ರೀತಿ ಅಲ್ಲಿ ಒಳಗಡೆ ಮಾತನಾಡ್ತಾ ಇದ್ದಾರೆ, ಅವಳಿಗೆ ಯಾರು ಒಳ್ಳೆಯದಿದ್ದಾರೆ ಯಾರು ಕೆಟ್ಟದಿದ್ದಾರೆ ಎಲ್ಲ ಅವಳಿಗೆ ತೋರಿಸ್ಬೇಕಂತ ಹೇಳಿ ಸೀಕ್ರೆಟ್ ರೂಮಿಗೆ ಕಳಿಸಲಾಗಿದೆ. ಹಾಗೇನೆ ಧ್ರುವಂತಿಗೆ ಯಾಕೆ ಅವಳೊಟ್ಟಿಗೆ ಕಳಿಸಿದ್ದಾರೆ ಅಂದ್ರೆ, ಅವನು ಪ್ರತಿ ಸಲ ಅವಳಿಗೆ ಬೇಡದನ್ನು ಹೇಳುದು, ನೆಗೆಟಿವ್ ಹೇಳುದು, ಬುಲ್ಲಿಂಗ್ ಮಾಡುದು, ಹೆರಾಸ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವರ ಬಾಂಡಿಂಗ್ ಒಳ್ಳೇದಾಗಿ ಇರ್ಲಿ ಅಂತ ಹೇಳಿ ಇಬ್ಬರನ್ನು ಒಟ್ಟಿಗೆನೆ ಕಳಿಸಿದ್ದಾರೆ. ಹೆಚ್ಚಿನವರು ಹೇಳ್ತಾ ಇದ್ರು, ಯಾಕೆ ಎಲ್ಲರಿಗೂ ಗೊತ್ತು ಧ್ರುವಂತಿಗೆ ರಕ್ಷಿತನನ್ನು ಕಂಡ್ರೆ ಆಗುದಿಲ್ಲ ಅಂತ ಹೇಳಿ. ಯಾಕಂದ್ರೆ ಇನ್ನು ಮುಂದಕ್ಕೆ ಅವರು ಹೊರಗೆ ಬರುವಾಗ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ತದೆ. ಈಗ ಅವನು ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು ಅವಳಿಗೆ ಬೇಡದೆಲ್ಲ ಹೇಳ್ತಾ ಇರ್ತಾನೆ, ನಿನ್ನ ಬಾಯಿ ವಾಸನೆ ಬರ್ತದೆ, ಬ್ರಷ್ ಮಾಡು ಅಂತ ಹೇಳಿ. ಆಗ ಅವಳು ಕೂಡ ಹೇಳ್ತಾಳೆ, ನೀನೇನು ನನ್ನ ಹತ್ತಿರ ಬಂದಿದ್ಯಾ, ಕೂತ್ಕೊಂಡಿದ್ಯಾ, ನೀನೆಂತ ನನ್ನನ್ನು ಮೂಸ್ಲಿಕ್ಕೆ ಬಂದಿದ್ಯಾ? ಇಲ್ಲಲ್ಲ, ಮತ್ತೆ ಯಾಕೆ ನಿಂಗೆ ಅದು ಸ್ಮೆಲ್ ಬರೋದು? ನಿನ್ನದೇ ಬಿಸಲೆ ಬಾಯಿ, ಅಂದ್ರೆ ನಿನ್ನದೇ ಒಂದು ದೊಡ್ಡ ಬಾಯಿ, ಮೂಗಿಗೆ ಮತ್ತು ಬಾಯಿಗೆ ಹತ್ತಿರ ಉಂಟು, ನಿನ್ನದೇ ಬಾಯಿ ಸ್ಮೆಲ್ ಬರ್ತದೆ ಅಂತ ಹೇಳ್ತಾಳೆ. ಸೊ ನಮ್ಮ ಹುಡುಗಿ ಏನು ಕಮ್ಮಿ ಇಲ್ಲ. ಯಾರಿಗಾದ್ರೂ ಇನ್ಸಲ್ಟ್, ಅವಳಿಗೆ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರೆ ಟಕ್ ಅಂತ ಆನ್ಸರ್ ಮಾಡ್ತಾಳೆ. ಇದು ನಮ್ಮ ರಕ್ಷಿತಾ ಅಂತ ಹೇಳ್ತೇನೆ ನಾನು. ಹಾಗೇನೆ ಕಾವ್ಯ ಕೂಡ ತುಂಬಾ ಬುಲ್ಲಿಂಗ್ ಮಾಡ್ತಾ ಇರ್ತಾಳೆ. ಯಾವ ವಿಷಯದಲ್ಲಿ ಅಂದ್ರೆ, ಅವಳ ಏಜ್ ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳ್ತಾ ಇರ್ತಾಳೆ. ನನ್ನಕ್ಕಿಂತ 1 ವರ್ಷ ಸಣ್ಣವಳು, ಹಾಗೆ ಹೀಗಿಂದ. ನಿಜವಾಗ್ಲೂ ಆ ಕಾವ್ಯನ ಹತ್ರ ಒಳ್ಳೆ ರೀತಿಯ ಬಾಂಡಿಂಗ್ ಇರ್ತದೆ ರಕ್ಷಿತಾ ಶೆಟ್ಟಿಗೆ. ಆದ್ರೆ ಕಾವ್ಯನೇ ಬೇಕಂತ ಹೇಳಿ ಕಾಲ ಮೇಲೆ ಎಳೆದುಕೊಂಡದು ತನ್ನ ಇದನ್ನು. ಇಲ್ಲದಿದ್ರೆ ಈ ಹುಡುಗಿ ರಕ್ಷಿತಾ ಒಳ್ಳೆ ರೀತಿಯಲ್ಲಿ, ಗಿಲ್ಲಿ, ರಘು, ಕಾವ್ಯ ಈ ಮೂವರದು ಬಾಂಡಿಂಗ್ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಯಾವಾಗ ಇವಳು ಕಾವ್ಯ ಇವಳ ಏಜ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ, ಅದರ ನಂತರ ಹೊಟ್ಟೆಕಿಚ್ಚು ತೋರಿಸ್ತಾ ಇರ್ತಾಳೆ, ಅವಾಗ ಇವಳಿಗೆ ಈ ರಕ್ಷಿತನಿಗೆ ಗೊತ್ತಾಗ್ತದೆ. ಮತ್ತೆ ಗಿಲ್ಲಿಯನ್ನು ಅವತ್ತು ನಾಮಿನೇಟ್ ಮಾಡಿದಕ್ಕೂ ಕೂಡ ತುಂಬಾ ಮಂದಿ ರಕ್ಷಿತಾ ಶೆಟ್ಟಿಗೆ ಬೈತಾ ಇದ್ರು. ಆದ್ರೂ ಅವಳು ಹೇಳ್ತಾಳೆ, ನಂಗೆ ಸಿಟ್ಟಿದ್ದದಕ್ಕೆ ಮಾತ್ರ ನಾನು ಗಿಲ್ಲಿಗೆ ನಾಮಿನೇಟ್ ಮಾಡಿದ್ದೇನೆ, ಮತ್ತೆ ಅವನದ್ದು ಫ್ಯಾನ್ ಫಾಲೋವರ್ಸ್ ಕೂಡ ಹಾಗೇನೆ ಇದ್ದಾರೆ, ಆ ರೀತಿಯಾಗಿ ಅವನು ಮತ್ತೆ ಇದು ಆಗಿ ಬರ್ತಾನೆ ಅಂತ ನಂಗೆ ಧೈರ್ಯ ಇದೆ ಅಂತ ಹೇಳ್ತಾಳೆ. ಆದ್ರೂ ಅವನ ಮೇಲೆ ಈಗ್ಲೂ ಪ್ರೀತಿ ಇದೆ. ಸೀಕ್ರೆಟ್ ರೂಮ್ ಅಲ್ಲೂ ಹೇಳ್ತಾಳೆ, ನಂಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ, ಗಿಲ್ಲಿಯೇ ವಿನ್ ಆಗ್ಬೇಕಂತ ಹೇಳ್ತಾಳೆ. ಇದು ನಮ್ಮ ರಕ್ಷಿತನ ವ್ಯಕ್ತಿತ್ವ. ಮತ್ತೆ ಎಷ್ಟೋ ಮಂದಿ ಅವಳ ಬಗ್ಗೆ ಒಂದು ನೆಗೆಟಿವ್ ಆಗಿ ಹೇಳ್ತಿರಲ್ಲ, ಅವಳದ್ದು ರಿಯಲ್ ಲೈಫ್ ಅಲ್ಲಿ ಅವಳು ಏನೇನು ಮಾಡ್ತಾಳೆ ನೀವು ನೋಡಿದೀರಾ? ಅವಳು ಬಡವರಿಗೆ, ಎಷ್ಟೋ ಮಂದಿಗೆ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಅನ್ನದಾನ ಮಾಡ್ತಾ ಇದ್ದಾಳೆ. ಹಾಗೇನೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದು ಚಾಕ್ಲೇಟ್ ತಿನ್ನಿಸೋದು, ಅದು ಇದು ಎಂತೆಲ್ಲ ಇಷ್ಟದ ಮಕ್ಕಳಿಗೆ ಬೇಕು ಅದೆಲ್ಲ ಕೊಡ್ತಾ ಇದ್ದಾಳೆ. ನೀವು ಹೇಳೋರು ಅವಳಿಗೆ ಒಂದು ಕೆಟ್ಟದಾಗಿ ಬಂದು ಹೇಟ್ ಕಮೆಂಟ್ಸ್ ಹಾಕ್ತಿರಲ್ಲ, ನೀವು ಒಂದು ಸಣ್ಣ ಒಂದು ಇಡೀ ಅಕ್ಕಿಯಾದ್ರೂ ಒಂದು ಬೆಕ್ಕಿಗೆ, ನಾಯಿಗೆ ಹಾಕಿರ್ಬೋದಾ? ಇಲ್ಲಲ್ಲ. ಆದ್ರೆ ಈ ಹುಡುಗಿ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಅನ್ನದಾನ ಮಾಡಿ ಸಣ್ಣ ಮಕ್ಕಳಿಗೆಲ್ಲ ಏನೆಲ್ಲ ಬೇಕು ಅದನ್ನೆಲ್ಲ ಸಣ್ಣ ಹ್ಯಾಪಿನೆಸ್ ಕಂಡುಡ್ತಾ ಇದ್ದಾಳೆ. ಅವಳದು ಹೇಗೆ ಅಂದ್ರೆ, ದಾನ ಧರ್ಮದಲ್ಲಿ ಕೂಡ ಎತ್ತಿದ ಕೈ ಯಾರು? ರಕ್ಷಿತಾ ಶೆಟ್ಟಿ. ಅದಕ್ಕೋಸ್ಕರ ಎಲ್ಲರಿಗೂ ಅವಳು ಇಷ್ಟ. ಯಾರು ಅವಳನ್ನು ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ರು, ಈಗ ಅದೇ ಒಂದು ಜನ ರಕ್ಷಿತಾಳಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಹೈಯೆಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುದು ಏನಂದ್ರೆ, ರಕ್ಷಿತನಿಗೆ ಸಪೋರ್ಟ್ ಆಗಿ ಇದ್ದಾರೆ. ಒಂದು 20% ಜನರು ಗಿಲ್ಲಿಗೆ ಮತ್ತು ಕಾವ್ಯನಿಗೆ ಸಪೋರ್ಟ್ ಇದ್ರಿಂದ ಸ್ವಲ್ಪ ಹೇಟ್ ಕಮೆಂಟ್ಸ್ ಕೊಡ್ತಿದ್ದಾರೆ. ನಿಜವಾಗಿ ವ್ಯಕ್ತಿತ್ವ ರಕ್ಷಿತನದೇ ಒಳ್ಳೇದು. ಅವಳದು ಮನಸ್ಸುಂಟಲ್ಲ, ದೇವರಂತಹ ಮನಸ್ಸು. ಈಗ ಇವಳು ಅಶ್ವಿನಿ ಗೌಡ ಬೇಡದಾಗಿ ಇವಳಿಗೆ ಹೇಳಿದ್ರು ಕೂಡ ಅದನ್ನು ಕ್ಷಮೆ ಕೊಟ್ಟಿದ್ದಾಳೆ. ಒಂದು ತಾಯಿಯಾಗಿ ಅವಳನ್ನು ತಾಯಿಯ ರೂಪದಲ್ಲಿ ನೋಡು ಕ್ಷಮೆ ಕೊಟ್ಟಿದ್ದಾಳೆ. ಓಕೆ. ಆದ್ರೆ ಕಾವ್ಯ ಪ್ರತಿಯೊಂದು ಸಲ ಒಂದು ಎದುರುಗಡೆ ಒಂಥರ ಇರ್ತಾಳೆ, ಹಿಂದುಗಡೆ ಹೋಗಿ ಎಂತ ಒಂದು ಹೇಳುದು. ನಂಗೆ ಕೂಡ ತುಂಬಾ ಇಷ್ಟ ಇದ್ಲು ಕಾವ್ಯ. ಆದ್ರೆ ಯಾವಾಗ ರಕ್ಷಿತನಿಗೆ ಹಿಂದೆಯಿಂದ ಹೋಗಿ ಸ್ಪಂದನ ಹತ್ರ ಬೇಡದೆಲ್ಲ ಹೇಳ್ತಾ ಇರ್ತಾಳೆ, ಅದರ ನಂತರ ನಂಗೆ ಕೂಡ ಇಷ್ಟ ಇಲ್ಲ. ನಂಗೆ ಗಿಲ್ಲಿ, ರಘು, ರಕ್ಷಿತಾ, ಸೂರಜ್ ಕೂಡ ಒಳ್ಳೆ ಇದ್ದಾನೆ ಈಗ, ಹಾಗಾಗಿ ಏನು ತೊಂದ್ರೆ ಇಲ್ಲ. ಮತ್ತೆ ಧನುಷ್ ಕೂಡ ಒಳ್ಳೆ ಇದ್ದಾನೆ. ಧನುಷ್ ಕೂಡ ಒಂಥರ ಕ್ಯಾರೆಕ್ಟರ್ ಒಳ್ಳೇದಿದೆ. ಮತ್ತೆ ಸ್ಪಂದನ ಉಂಟಲ್ಲ, ಏನೇ ಒಂದು ಟಾಸ್ಕ್ ಮಾಡದಿದ್ರು ಒಂದು ಸೇಫ್ ಆಗಿ ಬರ್ತಾ ಇದ್ದಾಳೆ. ನಂಗೆ ನಿಜವಾಗ್ಲೂ ಉಂಟಲ್ಲ, ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಅವರೇ ಇವಳನ್ನು ಸೇಫ್ ಮಾಡ್ತಾರೆ ಅಂತ ಅನಿಸುದು. ಯಾಕಂದ್ರೆ ಇವಳು ಯಾವುದೇ ಒಂದು ಟಾಸ್ಕ್ ಮಾಡೋದಿಲ್ಲ, ಟಾಸ್ಕ್ ಅಲ್ಲಿ ಪುಸ್ತಕ, ಆದ್ರೆ ಒಂದು ಟಾಸ್ಕ್ ಇದು ನ್ಯೂಸ್ ಓದ್ಲಿಕ್ಕೆ ಅದರಲ್ಲಿ ಒಂದು ಎತ್ತಿದ ಕೈ ಅವಳು.
ಮತ್ತೆ ಯಾವ್ದ್ರಲ್ಲೂ ಇಲ್ಲ ಅವಳು ರಿಜೆಕ್ಟ್ ಪೀಸ್ ಅಂತ ಹೇಳುದು. ಟಾಸ್ಕ್ ಕೊಟ್ರೆ ನಮ್ಮ ರಕ್ಷಿತಾ ಎತ್ತಿದ ಕೈ. ಅವಳು ಮೊದಲೇ ಹೇಳಿದಾಗೆ ಅವಳು ಸ್ಪೋರ್ಟ್ಸ್ ಮ್ಯಾನ್, ಎಷ್ಟೋ ಮೆಡಲ್ಸ್ ಎಲ್ಲ ಬಂದದ್ದು ಅವಳದು ಇದರಲ್ಲಿ ತೋರಿಸಿದಾಳೆ. ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಅಥವಾ ಒಂದು ಯೂಟ್ಯೂಬ್ ಅಲ್ಲಿ ಆಗ್ಲಿ. ಸೊ ರಕ್ಷಿತಾ ಶೆಟ್ಟಿ ಎಲ್ಲದಕ್ಕೂ ಎಂಟರ್ಟೈನ್ಮೆಂಟ್ ಮಾಡುದ್ರಲ್ಲಿಂದ ಹಿಡಿದು ಕುಕಿಂಗ್ ಅಲ್ಲಿ ಕೂಡ ಪಾಪ ಎಲ್ಲರಿಗೂ ಮಾಡಿ ಇಡ್ತಾಳೆ ಅವಳು. ಮತ್ತೆ ಒಂದು ಅನ್ನದಾನ ಎಂತದ್ದು ಇದ್ರೆ ದಾನ ಧರ್ಮದಲ್ಲಿ ಕೂಡ ಎತ್ತಿದ ಕೈ. ಪ್ರತಿ ಒಂದು ದಯ, ದಾಕ್ಷಿಣ್ಯ, ಪ್ರೀತಿ, ಎಂಟರ್ಟೈನ್ಮೆಂಟ್ ಎಲ್ಲದರಲ್ಲೂ ನಂಬರ್ 1. ಈಗ ಎಲ್ಲರಿಗೆ ನಿಜವಾಗ್ಲೂ ಇಲ್ಲಿ ಕಮೆಂಟ್ ಅಲ್ಲಿ ಹೇಳ್ಬೇಕು ನೀವು, ನಿಮ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಆಗುವಂತಹ ಸಂಭಾಷಣೆ ರಕ್ಷಿತಾ ಮತ್ತು ಧ್ರುವಂತಿದ್ದು ಅದು ಖುಷಿ ಆಗುದಾ, ಅಥವಾ ಇಲ್ಲಿ ಬಿಗ್ ಬಾಸ್ನ ಒಳಗಡೆ ಹಾಲ್ ಅಲ್ಲಿ ನಡೆಯುವಂತಹ ಅದು ಖುಷಿ ಆಗುದಂತ ನೀವು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ರಕ್ಷಿತಾ ಮತ್ತು ಧ್ರುವಂತಿದ್ದು ಸಂಭಾಷಣೆ ತುಂಬಾ ಖುಷಿ ಆಗ್ತದೆ. ಒಂಥರ ಸ್ಟೈಲಿಶ್ ಆಗಿ ಮಾತನಾಡ್ತಿದ್ದಾಳೆ, ಎಂಟರ್ಟೈನ್ಮೆಂಟ್ ಆಗ್ತಿದ್ದಾಳೆ. ಮತ್ತೆ ಇನ್ನೊಂದು ಏನಂದ್ರೆ TRP ಬರುದೇ ಗಿಲ್ಲಿ ಮತ್ತು ರಕ್ಷಿತಾಳಿಂದ. ಹಾಗಾಗಿ ಇದು ನಂಬರ್ 1 ಚಾನಲ್ ಅಂತ ಹೇಳಿ ಹೆಸರು ಕೂಡ ಬಂದಿದೆ. ಸೊ ನಾವೆಲ್ಲರೂ ಈ ಒಂದು ನಮ್ಮ ರಕ್ಷಿತಾ ಶೆಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡುವ. ಅವಳೇ ಒಂದು ವಿನ್ ಆಗುವಾಗೆ ಎಲ್ಲರೂ ಪಣ ತೊಡ್ಬೇಕು. ಯಾರೆಲ್ಲ ರಕ್ಷಿತಾನ ಫ್ಯಾನ್ಸ್ ಇದ್ದಾರೆ ದಯಮಾಡಿ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್, ಕೊಲೀಗ್ಸ್, ಯಾರಿಗಾದ್ರೂ ಬೇರೆಯವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೆ ನೀವು ರೆಫರೆನ್ಸ್ ಹೇಳಿಬಿಡಿ ನಮ್ಮ ಈ ಒಂದು ಹುಡುಗಿಯ ಬಗ್ಗೆ. ಎಲ್ಲರೂ ಅವಳನ್ನೇ ವೋಟ್ ಮಾಡಿ ಅವಳೇ ಒಂದು ವಿನ್ ಆಗಿ ಬರುವಾಗೆ. ಸೊ ನಾನು ನಿಮ್ಮೆಲ್ಲರಿಗೂ, ನನ್ನ ಫ್ಯಾನ್ಸ್ಗೆ ಹಾಗೇನೆ ಎಷ್ಟೋ ಮಂದಿ ವ್ಯೂವರ್ಸ್ ಇದ್ದಾರೆ, ಎಲ್ಲರಿಗೂ ನಾನು ಒಂದೇ ಹೇಳುದು, ದಯಮಾಡಿ ನಮ್ಮ ರಕ್ಷಿತಾ ಶೆಟ್ಟಿಯನ್ನು ವಿನ್ ಆಗುವಾಗೆ ಎಲ್ಲರೂ ಕೈ ಜೋಡಿಸಿ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಖಂಡಿತವಾಗ್ಲೂ ಅವಳು ಒಂದು ನಂಬರ್ 1 ಪ್ಲೇಸ್ಗೆ ಬಂದು ಅವಳೇ ಒಂದು ಬಿಗ್ ಬಾಸ್ ಇದು ವಿನ್ನರ್ ಆಗ್ಬೇಕಂತ ನನ್ನದು ಕೂಡ ಒಂದು ಆಶೆ ಇದೆ. ಹಾಗೇನೆ ನನ್ನದು ಕೂಡ ಆಶೀರ್ವಾದ ಇದೆ ಅವಳಿಗೆ. ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಈ ಮೂಲಕವಾಗಿ ಕೇಳ್ತಿದ್ದೀನಿ. ಹಾಗೇನೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಸಪೋರ್ಟ್ ಹೀಗೇನೆ ಇರ್ಲಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.